ಲೆಪರ್ಡ್, ಚಿಟ್ಟೆಹುಲಿ ಆಫ್ರಿಕಾ ಖಂಡದಲ್ಲಿ ಅಧಿಕವಿದ್ದರೂ ಒಂದು ದೇಶವನ್ನು ತೆಗೆದುಕೊಂಡರೆ ಹೆಚ್ಚು ನೈಪಿಲಿಗಳು ಇರುವ ದೇಶ ಭಾರತ. ಸಾಮಾನ್ಯವಾಗಿ ಚಿರತೆ, ಚೀತಾ ಬೇರೆಯಾದರೂ ಚಿಟ್ಟೆಪಿಲಿ, ಚಿಟ್ಟೆಹುಲಿಯನ್ನೇ ಚಿರತೆ ಎನ್ನುವುದು ಇಲ್ಲೆಲ್ಲ ಸಾಮಾನ್ಯ. ಭಾರತದ ಪಶ್ಚಿಮ ಘಟ್ಟ ಸಾಲು, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಹೆಚ್ಚು ಚಿರತೆ ದಟ್ಟಣೆ ಇರುವ ವಲಯಗಳಾಗಿದೆ. ಚಿಟ್ಟೆಹುಲಿಗಳು ದಟ್ಟ ಕಾಡಾದರೂ ಸರಿ, ಕುರುಚಲು ಕಾಡಾದರೂ ಸರಿ, ಇಳಿಜಾರು ಕಲ್ಲು ಪ್ರದೇಶ, ಪರ್ವತ ಎಲ್ಲ ಕಡೆ ವಾಸಿಸುವ ಚಾಕಚಕ್ಯತೆಯನ್ನು ಹೊಂದಿದೆ. 2025ರ ವರ್ಲ್ಡ್ ಲೈಫ್ ಡೇಟಾ ಹೊರಬಂದಿದೆ. ಆದರೆ ಸ್ಪಷ್ಟ ಸಂಖ್ಯೆ ಕೊಟ್ಟಿಲ್ಲ. ಭಾರತದಲ್ಲಿ 12,000ದಿಂದ 14,000 ಲೆಪರ್ಡ್ಗಳು ಇದೆ. ಎರಡನೆಯ ಸ್ಥಾನದ ತಾಂಜಾನಿಯಾದಲ್ಲಿ 8,000ದಿಂದ 10,000 ಲೆಪರ್ಡ್ಗಳಿದೆ. ಸೆರೆಂಗೆಟಿ ರಾಷ್ಟ್ರೀಯ ಉದ್ಯಾನವು ಪ್ರಪಂಚದ ಪ್ರಾಣಿ ಸ್ವರ್ಗಗಳಲ್ಲಿ ಒಂದು. ನಮೀಬಿಯಾದಲ್ಲಿ 5,000ದಿಂದ 7,500 ಲೆಪರ್ಡ್ಗಳಿದೆ. ಭಾರತದಲ್ಲಿ 1958ರ ಸುತ್ತಿಗೆ ನಿರ್ವಂಶವಾಗಿದ್ದ ಚೀತಾಗಳನ್ನು ಇತ್ತೀಚೆಗೆ ನಮೀಬಿಯಾದಿಂದ ತರಿಸಲಾಗಿದೆ. ಬೋಟ್ಸ್ವಾನ 3,500ರಿಂದ 5,000, ದಕ್ಷಿಣ ಆಫ್ರಿಕಾ 4,000ದಿಂದ 5,000 ಇನ್ನೆರಡು ಚಿಟ್ಟೆಹುಲಿಗಳು ಇರುವ ಪ್ರಮುಖ ದೇಶ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Volkswagen Mangalore, Airport Road, Yeyadi, Mangalore. Volkswagen.